ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಜೊತೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟವರು ಈ ಸಮಸ್ಯೆಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಎಸ್ಡಿಪಿಐ ರಾಜ್ಯ ಮುಖಂಡ ಅಕ್ರಮ್ ಹಸನ್ ಆಗ್ರಹಿಸಿದ್ದಾರೆ. ಈ ಕುರಿತು ಉಳ್ಳಾಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈದ್ಯಾಧಿಕಾರಿ, ವೈದ್ಯರು, ನರ್ಸ್ ಮತ್ತು ಸಿಬ್ಬಂದಿಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ನೇಮಿಸಲಾಗಿಲ್ಲ. ಹೆರಿಗೆ ಕೇಂದ್ರದಲ್ಲಿ ಸಹಾಯಕಿ, ಪರಿಚಾರಕಿ, ಹೆರಿಗೆ ಕೊಠಡಿಯ ವ್ಯವಸ್ಥೆ ಮಾಡಲಾಗಿಲ್ಲ. ಅನುಭವಿ ಮತ್ತು ಸಮರ್ಪಕವಾದ ಸಿಬ್ಬಂದಿಯನ್ನು ನೇಮಿಸಲಾಗಿಲ್ಲ ಅಂತ ಆರೋಪಿಸಿದರು. ಬೃಹತ್ ಕಟ್ಟಡ ಹೊಂದಿರುವ ತಾಲೂಕು ಆಸ್ಪತ್ರೆಯಲ್ಲಿ ಇದುವರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡದೇ ಇರುವುದರಿಂದ ಸುಸಜ್ಜಿತ ಆಂಬ್ಯುಲೆನ್ಸ್ಗಾಗಿ ಬೇರೆಯವರನ್ನ ಆಶ್ರಯಿಸಬೇಕಾದ ಪರಿಸ್ಥಿತಿ ಇದೆ. ಸುಸಜ್ಜಿತ ಲ್ಯಾಬೊರೇಟರಿಯನ್ನು ವ್ಯವಸ್ಥೆಗೊಳಿಸಲಾಗಿಲ್ಲ. ತಜ್ಞರು, ಲ್ಯಾಬ್ ಟೆಸ್ಟ್ ಟೆಕ್ನಿಷಿಯನ್ಸ್ ಅನ್ನ ನೇಮಿಸಲಾಗಿಲ್ಲ. ಹಾಗೆಯೇ ಕೇಂದ್ರೀಕೃತ ಫಾರ್ಮಸಿಯನ್ನ ವ್ಯವಸ್ಥೆಗೊಳಿಸಲಾಗಿಲ್ಲ ಅಂತ ಹೇಳಿದರು. ರ್ಯಾಂಡಮ್ ಟೆಸ್ಟ್ ಮಾಡಿದ ಕಾರಣ ಇಷ್ಟ ಆಯ್ತು ಅಂತ ಆ ವಿಷಯ ಜನರಿಗೂ ಗೊತ್ತಿಲ್ಲ, ಅಧಿಕಾರಿಗಳಿಗೂ ಗೊತ್ತಿಲ್ಲ. ರ್ಯಾಂಡಮ್ ಟೆಸ್ಟ್ ಮಾಡಲೇಬಾರ್ದು. ಒಂದು ವೇಳೆ ರ್ಯಾಂಡಮ್ ಟೆಸ್ಟ್ ಮಾಡಲೇಬೇಕಿದ್ರೆ 400 ಉಳ್ಳಾಲದಲ್ಲಿ ಮಾಡಿದ್ರೆ ಬಂಟ್ವಾಳದಲ್ಲಿ 500 ಮಾಡಬೇಕಿತ್ತು, ಪುತ್ತೂರಲ್ಲಿ 300 ಮಾಡಬೇಕು. ಎಲ್ಲಿ ಮಾಡಿದ್ದಾರೆ? ಇಡೀ ಜಿಲ್ಲೆ ಎಲ್ಲಿ ಸಹ ಮಾಡಿಲ್ಲ. ಅಲ್ಲ, ಇಲ್ಲಿಯ ಶಾಸಕರ ಪ್ರಭಾವ, ಇಲ್ಲಿ ಶಾಸಕರು ಒಂದು ಮುತುವರ್ಜಿಯಿಂದ, ಧನಾತ್ಮಕ ಚಿಂತನೆಯಿಂದ ರ್ಯಾಂಡಮ್ ಟೆಸ್ಟ್ ಮಾಡಿ ಅವ್ರ ಲೆಕ್ಕಾಚಾರ ಕರೆಕ್ಟ್ ಇರಬಹುದು. ಆದ್ರೆ ಲೆಕ್ಕಾಚಾರದಲ್ಲಿ ನಷ್ಟ ಊರಿಗೆ ಆದದಲ್ಲ. ಅಲ್ಲ ಸರ್, ರ್ಯಾಂಡಮ್ ಟೆಸ್ಟ್ ತಪ್ಪಂತ ಹೇಗೆ ಹೇಳ್ತೀರಿ ನೀವು? ತಪ್ಪಲ್ಲಿ ಇಡೀ ಒಂದೇ ಊರಿಗೆ ಯಾಕೆ ರ್ಯಾಂಡಮ್ ಟೆಸ್ಟ್ ಮಾಡಿ? ಗೊತ್ತಾಯ್ತು, ಪಾಸಿಟಿವ್ ಬಂತಂದಲ್ಲಿ ಅವರು ಸೇಫ್ ಆದ್ರಲ್ಲ, ಬಾಕಿಯವರೆಲ್ಲ ಸೇಫ್ ಅಲ್ಲ. ಸೇಫ್ ನಮ್ಗೆ ಅವರಿಗೆ ಉಳ್ಳಾಲದ ಜನರ ಬಗ್ಗೆ, ಗೋಡಿ ಮತ್ತೆ ಮುಖಚೇರಿ ಜನರ ಬಗ್ಗೆ ಇದ್ದಂತ ಕಾಳಜಿ ಅವ್ರು ಕೋಣಾಜಿಯವರ ಮೇಲೆ ತೋರಿಸ್ಬೇಕಿತ್ತು, ಪರಂಗಿಪೇಟೆಯವರ ಮೇಲೆ ತೋರಿಸ್ಬೇಕಿತ್ತು, ಅಥವಾ ಪುತ್ತೂರಿನವ್ರ ಏಕೆಂದ್ರೆ ಶಾಸಕ ಜನಪ್ರತಿನಿಧಿಗಳಿಗೆ ಇಡೀ ಎಲ್ಲ ಜನರು, ಎಲ್ಲ ಪ್ರದೇಶದವರು ಒಂದೇ ರೀತಿ ನೋಡ್ಬೇಕಲ್ಲ, ಅಷ್ಟೇ ಪ್ರೀತಿ ಬೇಕು. ಆ ಪ್ರೀತಿಯನ್ನು ಕೇವಲ ಇಲ್ಲಿ ಮಾತ್ರ ಯಾಕೆ ತೋರಿಸ್ತೀರಿ? ಏಕೆಂದ್ರೆ ಈಗಾಗಲೇ ಇವರು ಸರ್ಕಾರದ ಅಧಿಕಾರಿಗಳು ಕಮ್ಯುನಿಟಿ ಟ್ರಾನ್ಸ್ಫರ್ ಅದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಆದ್ರೆ ವಾಸ್ತವದಲ್ಲಿ ನೋಡಿದ್ರೆ, ಪೊಲೀಸ್ ಸ್ಟೇಷನ್ ನೋಡಿದ್ರೆ, ಕೈದಿಗಳು ನೋಡಿದ್ರೆ, ಯಾವ ಎಲ್ಲಿ ನೋಡಿಸೋ ಪಾಸಿಟಿವ್ ಬರ್ತಾ ಉಂಟು. ಸುದ್ದಿಗೋಷ್ಠಿಯಲ್ಲಿ ಪಾಪ್ಯುಲರ್ ಫ್ರಂಟ್ನ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಉಳ್ಳಾಲ, ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಏಯರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.